ಲಚ್ಚು ಹಾಯ್ ಹಾಯ್ ಮಾಡಿದ್ಲು ನೋಡಿ ಹಾಯ್. ಅಂಡ್ ತುಂಬಾ ಖುಷಿ ಆಗ್ತಿರೋದೇನು ಅಂತ ಹೇಳಿದ್ರೆ ನಿಯರ್ 30K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ಕಲರ್ ಆಗಿದ್ದಾರೆ. ಎಲ್ಲ ಕಲರ್ ಆಗಿದ್ದಾರೆ. ಅಮ್ಮೇರ ಮಗ ಲಚ್ಚಿಲಿದ್ದಾಳೆ. ಎಸ್ ಫೈನಲಿ ಜೀವಿತ ಬಂದ್ರು. ನಾನು ಆಗ್ಲೇ ಹೇಳಿದೆ ಅಲ್ವಾ ಜೀವಿತ ಬಂದು ಜಾಯಿನ್ ಆಗ್ತಾರೆ ಅಂತ. ಸೊ ಬಂದ್ರು ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಇವತ್ತು ನಾವು ಮೊಸರುಗುಡಿಗೆ ಹೋಗ್ತಾ ಇದ್ದೇವೆ, ಸಚಿಪ ಮೊಸರುಗುಡಿಗೆ. ಲಾಸ್ಟ್ ಇಯರ್ ಕೂಡ ನಾನು ಅದರ ವಿಡಿಯೋ ಹಾಕಿದ್ದೆ. ಸೊ ತುಂಬಾ ದಿನಗಳಾದ ನಂತರ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಲಚ್ಚಿಗೆ ನೋಡಿ ಅವಳ ಬರ್ಡೇ ಡ್ರೆಸ್ ಹಾಕಿದ್ದೇನೆ. ಅದಕ್ಕೆ ಸಣ್ಣದಾಗ್ತದಲ್ಲ, ಸೊ ಹಾಗಾಗಿ ಬರ್ಡೇ ಡ್ರೆಸ್ ಅವಳಿಗೆ ವೇರ್ ಮಾಡಿದ್ದೇನೆ. ನಾನು ಕೂಡ ಮ್ಯಾಚಿಂಗ್ ಹಾಕಿದ್ದೇನೆ. ನನ್ನ ಹಸ್ಬೆಂಡ್ ಕೂಡ ಇದ್ದಾರೆ. ಸೊ ಮೂವರು ಕೂಡ ಮೊಸರುಗುಡಿಗೆ ಹೋಗ್ತಾ ಇದ್ದೇವೆ. ಸಚಿಪ ಮೊಸರುಗುಡಿಗೆ ಫೇಮಸ್, ಕೇಳಿರ್ಬೋದು ನೀವು. 36ನೇ ವರ್ಷದೇನು, 35-36 ಏನು ಗೊತ್ತಿಲ್ಲ ನನಗೆ, ಹೋಗಿ ನೋಡ್ಬೇಕಷ್ಟೇ. ಸೊ ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ವಿಜಯ್ ಕವಿತಾಸ್ ವರ್ಲ್ಡ್ ತುಳು ಚಾನಲ್, ವಿಜಯ್ ಕವಿತಾಸ್ ತುಳು ಟಾಕ್ಸ್, ಸೊ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸದ್ಯಕ್ಕೆ ನಾವು ಕಬಕದಿಂದ ಹೊರಟ್ವಿ. ಇನ್ನು ಮಾಡಿಗೆ ಹೋಗಿ ಅಮ್ಮನನ್ನ ಪಿಕಪ್ ಮಾಡ್ಕೊಂಡು ಹೋಗುದು. ಮತ್ತೆ ಜೀವಿತ ಕೂಡ ಜಾಯಿನ್ ಆಗ್ತಾರೆ ಲೇಟರ್. ಅವರು ಕುತ್ತರಲ್ಲಿದ್ದಾರೆ. ಸೊ ಅಲ್ಲಿಂದ ಬರ್ತಾರೆ. ಸಚಿಪಕ್ಕೆ ಸ್ವಲ್ಪ ಇರೋದು. ಸೊ ಹಾಗಾಗಿ ಅವರಿಗೆ ಹೋಸ್ಟ್ ಉಂಟಂತೆ. ಸೊ ಹಾಗಾಗಿ ಹೋಗಿದ್ದಾರೆ. ನಿನ್ನೆನೆ ಬಂದಿದ್ರು ಮನೆಗೆ, ಈಗ ಹೋಸ್ಟ್ ಉಂಟು ಅಂತ ಹೋಗಿದ್ದಾರೆ. ಸೊ ಮತ್ತೆ ಬಂದು ಜಾಯಿನ್ ಆಗ್ತಾರೆ. ಓಕೆನಾ. ಸದ್ಯಕ್ಕೆ ಲಚ್ಚಿಗೆ ನಿದ್ದೆ ಬರ್ತುಂಟು. ಅವಳು ನಿದ್ದೆ ಮಾಡ್ತಾ ಇದ್ದಾಳೆ ನೋಡಿ. ಲಚ್ಚು ಹಾಯ್ ಮಂಪಲೆ. ಲಚ್ಚು ಹಾಯ್ ಹಾಯ್ ಮಾಡಿದ್ಲು ನೋಡಿ ಹಾಯ್. ತುಂಬಾ ದಿನಗಳ ನಂತರ, ತುಂಬಾ ಅಲ್ಲ ತಿಂಗ್ಳುಗಟ್ಲೆ ಆಯ್ತಾ ಅಂತ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡದೆ. ಇವತ್ತು ಮಾಡುವಂತ ಆಯ್ತು ವ್ಲಾಗ್. ಯಾಕಂತ ಹೇಳಿದ್ರೆ ತುಳುವಲ್ಲಿ ಆಲ್ರೆಡಿ 2 ವ್ಲಾಗ್ ಉಂಟು ನನ್ನ ಹತ್ರ. ಅದನ್ನಾದ್ರೂ ಮಾಡ್ಬೋದು. ಸೊ ಇದನ್ನ ನಾನು ಮೊಸರುಗುಡಿಗೆದೆಲ್ಲ ಕನ್ನಡದಲ್ಲಿ ಹಾಕುವ ಅಂತ ನಂಗೆ ಅನ್ಸಿತ್ತು. ಸೊ ಹಾಗಾಗಿ ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೇನೆ. ಅಂಡ್ ತುಂಬಾ ಖುಷಿ ಆಗ್ತಿರೋದೇನು ಅಂತ ಹೇಳಿದ್ರೆ ನಿಯರ್ 30K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾ ಇದೆ. ನಾಳೆ ನಾಡಿದ್ರಲ್ಲಿ ಆಗ್ಬೋದು 30K ಸಬ್ಸ್ಕ್ರೈಬರ್ಸ್. ಸೊ ಎಲ್ಲ ನಿಮ್ಮ ಸಪೋರ್ಟ್ ಇಂದಾಗಿ. ಸೊ ಅದಕ್ಕೋಸ್ಕರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ಕೃಷ್ಣ ವೇಷದ್ದು ಕೆಲವರೆಲ್ಲ ಕೇಳ್ತಾ ಇದ್ದೀರಿ. ನಾನು ಆಲ್ರೆಡಿ ಪೋಸ್ಟ್ ಅಲ್ಲಿ ಹಾಕಿದ್ದೇನೆ. 25 ತನಕ ಟೈಮ್ ಉಂಟು. ಸೊ ನಿಮ್ಗೆ ಅದಕ್ಕೆ ಹಾಕ್ಬೋದು ನಿಮ್ಮ ಮಕ್ಕಳ ಫೋಟೋ. 7 ವರ್ಷದ ಒಳಗಿನ ಮಕ್ಕಳಿಗೆ ಮಾತ್ರ ಅವಕಾಶ ಇರೋದು. ಮತ್ತೆ ನಾನು ಅಷ್ಟು ಲೇಟ್ ಯಾಕೆ ಅಂತ ಹೇಳಿದ್ರೆ ಕೆಲವರೆಲ್ಲ ಇವತ್ತು ನಾಳೆ ಎಲ್ಲ ಕೃಷ್ಣ ವೇಷ ಹಾಕ್ತಾರೆ. ಅಂದ್ರೆ ಇವತ್ತು ಆಗಸ್ಟ್ 16, ನಿನ್ನೆ ಕೃಷ್ಣ ಜನ್ಮಾಷ್ಟಮಿ ಇತ್ತು. ಇನ್ನು ಕೃಷ್ಣ ಜನ್ಮಾಷ್ಟಮಿ 1 ವಾರ ಇರ್ತದಲ್ವ ಆಲ್ಮೋಸ್ಟ್ ಎಲ್ಲ ಕಡೆ. ಆಗ ಕೆಲವರೆಲ್ಲ ಫೋಟೋ ಶೂಟ್ ಮಾಡಿಸ್ತಾರೆ. ಸೊ ಎಲ್ರಿಗೂ ಅವಕಾಶ ಸಿಗ್ಲಿಲ್ಲ. ಲಾಸ್ಟ್ ಟೈಮ್ ತುಂಬಾ ಜನ ಹೇಳಿದ್ರು ಸ್ವಲ್ಪ ಲೇಟ್ ರಿಸಲ್ಟ್ ಇಡಿ ಅಂತ. ಸೊ ಹಾಗಾಗಿ ರಿಕ್ವೆಸ್ಟ್ ಮೇರೆಗೆ ಈ ಸಲ ಲೇಟ್ ರಿಸಲ್ಟ್ ಇಟ್ಟಿರೋದು. ಚೌತಿ ಅಂದ್ರೆ ಗಣೇಶ ಚತುರ್ಥಿಯ ಮರುದಿವಸ ರಿಸಲ್ಟ್ 28 ಆಗಸ್ಟ್ 28ಕ್ಕೆ ಆ ಒಂದು ಕಾಂಪಿಟೇಷನ್ ನ ರಿಸಲ್ಟ್ ಇರುತ್ತೆ. ಓಕೆನಾ. ಇನ್ನು ಅಲ್ಲಿದು ಕಂಟಿನ್ಯೂ ಮಾಡುವ ಸಚಿಪ ಮೊಸರುಗುಡಿಗೆದು. ಬಾಯ್. ಆಮೇಲೆ ಮಾಣಿಗೆ ಬಂದ್ವಿ. ಸೊ ಮಾಣಿಗೆ ಅಮ್ಮನನ್ನು ವೆಯ್ಟ್ ಮಾಡ್ತಾ ಇದ್ದೇವೆ. ಲಚ್ಚು ಆ ಹೊತ್ತಿಗೆ ಇಲ್ಲಿ ಬಂದು ಡ್ರೈವರ್ ಸೀಟಲ್ಲಿ ಕೂತು ಸ್ಟೇರಿಂಗನ್ನು ತಿರುಗಿಸ್ತಾ ಇದ್ಲು. ಸೊ ಜಸ್ಟ್ ವಿಡಿಯೋ ಮಾಡಿದೆ. ಇದು ನಾನು ಯಾಕೆ ವಾಯ್ಸಲ್ಲಿ ಕೊಡ್ತಾ ಇದ್ದೇನೆ ಅಂತ ಹೇಳಿದರೆ ನನಗೆ ಗೊತ್ತಿಲ್ಲದೆ ತುಳುವಲ್ಲಿ ವ್ಲಾಗ್ ಮಾಡಿದೆ. ಸೊ ಹಾಗಾಗಿ ಫೈನಲಿ ಅಮ್ಮ ಬಂದರು, ಹಸ್ಬೆಂಡ್ ಕೂಡ ಬಂದ್ರು. ಸೊ ಇನ್ನು ಹೊರಡೋದು. ಇವಳು ಅಲ್ಲಿಂದ ಎದ್ದೇಳೋದಿಲ್ಲ ಅಂತ ಹಠ ಕಟ್ತಾ ಇದ್ಲು. ಹೇಗಾದ್ರೂ ಮಾಡಿ ಮಾಡಿ ಅವಳನ್ನ ಬಂದ್ರು. ಸೊ ಹೊರಟ್ವಿ. ಹೋದ ನಂತರ ನಮ್ಗೆ ಕರ್ನಾಟಕದಲ್ಲಿ ಮೊಸರುಗುಡಿಗೆ ಆಗ್ತಾ ಇತ್ತು. ಅದು ಜಸ್ಟ್ ವಿಡಿಯೋ ಇದೆ ನೋಡಿ. ಫೈನಲಿ ರೀಚ್ ಆದ್ವಿ. ಬ್ಲಾಕ್ ಫುಲ್ ಬ್ಲಾಕ್ ಎಲ್ಲಿ ನೋಡಿ.
ಸಜಿಪ್ಪ ಮೊಸರು ಕುಡಿಕಿ ಯುನೀಕ್ ಆಗಿರ್ತೀವಿ. ಕಲರ್ ಆಗಿದ್ದಾರೆ. ಎಲ್ಲ ಕಲರ್ ಆಗಿದ್ದಾರೆ. ಅಮ್ಮೇರ ಮಗ ಲಚ್ಚಿಲಿದ್ದಾಳೆ. ಎಂತದ ನಾವು ನಿದ್ದೆಯಿಂದ ಎದ್ದದಷ್ಟೇ. ಕತ್ತಲ ಆಯ್ತಾ? ಇದೆಂತ ಹೀಗೆ ಕಲ್ಲರ್ ಕಲ್ಲರಾ? ಎಂತಕ್ಕೆ ಕಲ್ಲರ್ ಹಾಕಿದ್ದು? ಮೊಸರು ಕುಡಿಕೆಯಾ? ನಂಗೆ ಗೊತ್ತಿರ್ಲಿಲ್ಲ ಅಂತ. ಶೇ ಲಚ್ಚ ಬಾ ನಿಮ್ಮ ಸಂಘ ರಿಜಿಸ್ಟರ್ಡ್ ದೇರಾಜೆ ಹೊರಟು ನೆತ್ತರೆಕರೆ ಆ ಟೀಮ್ ನಮ್ಮ ಹೊರಟು ನಮ್ಮ ಅರೆನ ಪ್ರೀತಿ ಕುಟುಂಬದಲ್ಲಿ ಗೌರವಿಸುವುದಿಲ್ಲ. ಅರಸ ಅತ್ತನಿ ಹೀರಾಜ್ ಸರ್ ಹೊರಟರು. ನೋಡಿ ನೋಡಿ ಹೇಗಿದ್ದಾರೆ ಇವರು. ಜೀವಿತ ಬಂದ್ರು. ಜೀವಿತ ಕಾಪಿ ರೈಟ್ ಉಂಟು, ಜಾಸ್ತಿ ಇಡ್ಲಿಕ್ಕೆ ಆಗುದಿಲ್ಲ. ಬಾಯ್. ಎಸ್ ಫೈನಲಿ ಜೀವಿತ ಬಂದ್ರು. ನಾನು ಆಗ್ಲೇ ಹೇಳಿದೆ ಅಲ್ವಾ ಜೀವಿತ ಬಂದು ಜಾಯಿನ್ ಆಗ್ತಾರೆ ಅಂತ. ಸೊ ಬಂದ್ರು ನೋಡಿ. ನೈಟ್ ಎಷ್ಟು ಗಂಟೆ ಆಯ್ತು? ಎಷ್ಟು ಗಂಟೆ ಗೊತ್ತಿಲ್ಲ. ಆಲ್ಮೋಸ್ಟ್ 8:30 ಆಯ್ತು. 8:30 ಆಯ್ತು. ನಾನು, ಲಚ್ಚು, ಜೀವಿತ ಮತ್ತೆ ನನ್ನ ಅಮ್ಮ ಸಹ ಇದ್ದಾರೆ. ಸೊ ಇಷ್ಟು ಜನ ವಾಪಸ್ ಹೋಗ್ತಾ ಇದ್ದೇವೆ ಆಚೆ. ಹಾಯ್ ಮನ್ಪುಲೆಪ್ಪ. ಹಾಯ್. ವಾಪಸ್ ಹೋಗ್ತಾ ಇದ್ದೇವೆ ಮೊಸರು ಕುಡಿಕೆ ನೋಡುವ ಅಂತ. ಬಚ್ಚಿ ಹೋಯ್ತು ನಡ್ದು ರಾತಗಂಧ. ಅವಳು ನೋಡಿಯೇ ಬಾಕಿ ನೋಡಿ. ಸರಿ ಹೋಗುವ. ಮಳೆ ಬರ್ತಾ ಉಂಟಾಯ್ತಾ? ಮಳೆ ಬರ್ತಾ ಉಂಟು. ಅಯ್ಯೋ ಜೋರ್ ಮಳೆ ಬಂತು. ಒಳ್ಳೆ ಆಗ್ಬೇಕು. ಒಳ್ಳೆದಾಗ್ಬೇಕು. ನಮ್ಮ ಹತ್ರ ಕೊಡೆ ಇದೆ, ನಿಮ್ಗೆ ಕೊಡೆ ತರ್ಲಿಕ್ಕೆ ಎಂತ ಬಿಡಿಯಾ? ನಿನ್ನೆ ಮಳೆಯಲ್ಲಿ ಚಂಡಿ ಆಗಿದ್ದೇವೆ ಮೊಸರು ಗುಡಿಕೆಯಲ್ಲಿ. ಈಗ ವಾಪಸ್ ಚಂಡಿ ಆಗುದು. ಇಂತ ಚಂಡಿ ಆದದ್ದು. ಅವರು ಮತ್ತೆ ವೈರಸ್ ಹಾಕಿದ್ದಾರೆ. ಮಳೆ ಫುಲ್ ಮಳೆ. ಇಂತ ಮಳೆಯ ಇವಳ ನೋಡಿ ಅಪ್ಪ ಭಾರಿ ಜೋರಾಗಿದೆ. ಅಪ್ಪ ಬೆತ್ತಾ ಪಲ್ಲೆ
ಆಯ್ ಬನ್ನಿ ಆಯ್ ಬನ್ನಿ ಆಯ್ ಬನ್ನಿ ಕುഞ്ഞി ಬಾಬಾ ಬನ್ನಿ ಕುഞ്ഞി ಬಾಬಾ ಕುഞ്ഞി ಬಾಬಾ ಜೋರ್ ಬಾಬಾ ಗೀತಾ ಬನ್ನಿ ಗೀತಾ ಬನ್ನಿ ಗೀತಾ ಗೀತಾ ಬನ್ನಿ ಲಚ್ಚನ್ನು ನೋಡಿ ಜೀವಿತನನ್ನೇ ನೋಡಿ ಬಾಕಿ ಲಚ್ಚು ಏರು ಜೀತಾ ಜೀತಾ ಜೀವಿತನನ್ನು ಜೀತಾ ಅಂತ ಕರೆಯುದು ಕುഞ്ഞಿ ಬಾಬಾ ಕುഞ്ഞಿ ಬಾಬಾ ಜೋರ್ ಬಾಬಾ ಜೋರ್ ಬಾಬಾ ಗೀತಾ ಬಾಬಾ ಅದೇ ಕಾರು ಬರ್ತೀನಿ ಗೊತ್ತಲ್ಲ ಒಬ್ಬಳೆ ಕಾರು ಬರ್ತೀನಿ ಒಬ್ಬಳೆ ಕಾರು ಬರ್ತೀನಿ ನಾವು ಇವತ್ತು ಇವರ ಕೆಲ್ಸಕ್ಕೆ ಹೋಗುವ ಕಾರಲ್ಲಿ ಬಂದದ್ದು ಆಲ್ ಓವರ್ ಇಂಡಿಯಾ ಪರ್ಮಿಟ್ ಇದೆಲ್ಲ ಹೊಸತ್ತು ನೋಡಿ ಲಚ್ಚು ಉಬ್ಬು ಅಬ್ಬು ಲಚ್ಚು Kakak pada gul dulu. Itu mau tuh koper lagi. Gul esti, nali beli. Kode tuh color. Island dulu stop. Lagi beda laptop dah. Copyright ada. 10 second word. Bye. 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 Kuli. Tata. ಫೋನ್ ಮಿಸ್ ಕಾಲ್ ಅನ್ಲಾಕೆ ಆಯ್ತು ನಾವು ಹೊರಟ್ವಿ ಗುಡ್ ನೈಟ್ ಗುಡ್ ನೈಟ್